ಹಚ್ಚ ಹಸುರಿನ ಪ್ರಕೃತಿಯ ಮಡಿಲಲ್ಲಿ ಇರುವ ದೇವಸ್ಥಾನವೇ ನಮ್ಮ ಈ ಉಳಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ. ಇಲ್ಲಿ ಗೊನೆ ಕಡಿಯುವುದರೊಂದಿಗೆ ಜಾತ್ರೆ ಪ್ರಾರಂಭವಾಗಿದೆ. ಇಂದು ಅಂದರೆ 26/4/2025 ಶನಿವಾರದಿಂದ 2/5/2025 ಜಾತ್ರೆ ನಡೆಯಲಿದೆ. ಇಂದು ದೇವರಿಗೆ ವಿಶೇಷ ಪೂಜೆ, ದೈವಗಳಿಗೆ ಪರ್ವ ಸೇವೆ, ಗೊನೆ ಕಡಿಯುವುದು, ದೇವರ ಗದ್ದೆಯಲ್ಲಿ ಕೋಳಿಗೂಟ ಹಾಗೂ ಚೆಂಡು ಹಾಕುವುದು, ಭಜನೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಎಲ್ಲರೂ ಈ ದೇವಸ್ಥಾನಕ್ಕೆ ಆಗಮಿಸಿ ಕೃಷ್ಣನ ಕೃಪೆಗೆ ಪಾತ್ರರಾಗಿ.
दीप ज्योति परब्रह्म दीप ज्योति जनार्दन दीप ज्योति परब्रह्म दीप ज्योति जनार्दन